ಮಂಗಳೂರು ಹೊರವಲಯದ ಬೈಕಂಪಾಡಿಯ ಕೈಗಾರಿಕಾ ಪ್ರದೇಶದಲ್ಲಿ ಆಕಸ್ಮಿಕ ಬೆಂಕಿ ಹೊತ್ತಿಕೊಂಡಿದೆ. ಮೂಗಾಂಬಿಗೈ ಮೆಟಲ್ ರಿಫೈನರೀಸ್ ಎಂಬ ಕಾರ್ಖಾನೆಗೆ ಬೆಂಕಿ ಬಿದ್ದಿದ್ದು ಕಾರ್ಖಾನೆಯ ಕಚ್ಚಾ ವಸ್ತುಗಳು ಬೆಂಕಿಗಾಹುತಿಯಾಗಿದೆ. ಹರಿಸೂದನ ಎಂಬುವರಿಗೆ ಸಂಬಂಧಿಸಿದ ಮೆಟಲ್ ಫ್ಯಾಕ್ಟರಿ ಇದಾಗಿದ್ದು ಲಾಕ್ಡೌನ್ ಹಿನ್ನೆಲೆ ಕಾರ್ಖಾನೆಗೆ ರಜೆ ಘೋಷಣೆ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಅದೃಷ್ಟವಶಾತ್ ಕಾರ್ಮಿಕರು ಇಲ್ಲದ ಕಾರಣ ಭಾರೀ ಅನಾಹುತ ತಪ್ಪಿದಂತಾಗಿದೆ. ಸುದ್ದಿ ತಿಳಿದು ಸ್ಥಳಕ್ಕೆ ಧಾವಿಸಿದ 2 ಅಗ್ನಿಶಾಮಕ ವಾಹನಗಳು ಬೆಂಕಿ ನಂದಿಸುವ ಕಾರ್ಯದಲ್ಲಿ ತೊಡಗಿದ್ವು. ಇನ್ನು ಪಕ್ಕದಲ್ಲಿರುವ ಇತರ ಕಾರ್ಖಾನೆ ಮಾಲೀಕರು ಬೆಂಕಿ ಕೆನ್ನಾಲೆಗೆ ಆತಂಕಕ್ಕೀಡಾಗಿದ್ದಾರೆ. ಇನ್ನು ಪಳಂಬೂರು ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಇಲ್ಲ ಇಲ್ಲಿಂದ ಐಡಿಯಾ ಇದು ಮಾಡಬೇಕು. ಊರಿಗೆ ತುಂಬಾ ಪ್ರಾಬ್ಲಮ್ ಬರ್ತದೆ ಅಂತ ಹೇಳಿ ಹೇಳ್ಬೇಕು. ಎಮರ್ಜೆನ್ಸಿ ಪರ್ಪಸ್ ಅಲ್ಲಿ ಹೇಳ್ಬೇಕು. ಯಾರೆಲ್ಲ ಇದರಲ್ಲಿ ಕಂಪ್ಲೀಟ್ 8-10 ಕಂಪನಿ ಕಂಪ್ಲೀಟ್ ಬೆಂಕಿ ಆಗ್ತಿತ್ತು ಎಲ್ಲ ಕಂಪ್ಲೀಟ್ ರಿಪೋರ್ಟ್ ಬರಲಿ, ಎಲ್ಲ ಬರಲಿ. ಹತ್ತಿರದಲ್ಲಿ ಕ್ಯಾನ್ಲ್ ಕಂಪನಿ ಎಲ್ಲ ಉಂಟು ಅಲ್ಲಿ ತುಂಬಾ ಎಮರ್ಜೆನ್ಸಿ ಪರ್ಪಸ್. ಪೊಲೀಸರ